ಮಂಗಳೂರಿನ ಹೊರವಲಯದ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಎಂಬಿಎ ವಿದ್ಯಾರ್ಥಿಗಳ ಪದವಿ ದಿನಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾರ್ಥಿಗಳನ್ನು ಮೆರವಣಿಗೆಯ ಮೂಲಕ ಸಹ್ಯಾದ್ರಿ ಕ್ಯಾಂಪಸ್ನ ನೇತ್ರಾವತಿ ಸಭಾಂಗಣಕ್ಕೆ ಕರೆತರಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಂಗಳೂರಿನ ಜ್ಯೋತಿ ಲ್ಯಾಬೊರೇಟರೀಸ್ ಲಿಮಿಟೆಡ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಉಲ್ಲಾಸ್ ಕಾಮತ್ ಅವರು ಪದವೀಧರರಿಗೆ ಪ್ರಮಾಣ ಪತ್ರ ವಿತರಿಸಿದರು. ನಂತರ ಮಾತನಾಡಿದ ಅವರು, ಮುಂದಿನ 20-30 ವರ್ಷಗಳು ಅತ್ಯಂತ ಸವಾಲಿನದ್ದಾಗಿರುತ್ತವೆ. ವಿಭಿನ್ನವಾಗಿ ನ್ಯಾವಿಗೇಟ್ ಮಾಡುವುದು ಮತ್ತು ಸಮಾಜ ಮತ್ತು ಜಗತ್ತಿಗೆ ವ್ಯತ್ಯಾಸವನ್ನ ಮಾಡುವುದು ವ್ಯಕ್ತಿಗೆ ಬಿಟ್ಟದ್ದು. ಮುಂದಿನ 20 ವರ್ಷಗಳು ಭಾರತಕ್ಕೆ ಸೇರಿದ್ದು. 2040ರಲ್ಲಿ ನಮ್ಮ ದೇಶವು ಟಾಪ್ 2ರ ಸ್ಥಾನದಲ್ಲಿರಲಿದೆ ಎಂದು ಅವರು ಹೆಮ್ಮೆ ವ್ಯಕ್ತಪಡಿಸಿದರು. Now you are getting into your life, work life, and the next 25-30 years will be absolutely fantastic. There are a lot of challenges for each one of you in a different way, but how do you navigate that makes you how different you could be, how different you can make the people for the people around you and to the society in which you live, and finally to the world. Future is very bright. The next 25 years definitely belongs to India. Undoubtedly, whether we become 5 trillion economy in the next 4 years or 5 years, we will become 5 trillion economy as far as India is concerned. Then we become 10 trillion economy, and I'm sure by 2030, 2040, we will be number 2 in this world, and that is not too far. And that will happen during your work life. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. We are making 2 more batch to serve the society at the large, to the nations. Today we have honor to have a great personality on the dais as a guest of honor who made the brand name to become product name over the years. It shows the quality of the product and quality of the leader behind it. On behalf of Sahyadri family, I would like to thank the guest of honor, Sri Ullas Kamath, of his gracious presence. Despite his busy schedule, thank you sir, thank you for your presence, and bless our young graduates. ಈ ವೇಳೆ ಯೂನಿವರ್ಸಿಟಿಯ 8ನೇ ರ್ಯಾಂಕ್ ಪಡೆದ ಧೀರಜ್ ಎಂ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಅತಿಥಿ ಗಣ್ಯರು ಎಂಬಿಎ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಸಂದರ್ಭ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ R&D ಮತ್ತು ಕನ್ಸಲ್ಟೆನ್ಸಿ ನಿರ್ದೇಶಕರಾದ ಡಾಕ್ಟರ್ ಮಂಜಪ್ಪ, ಎಂಬಿಎ ಪ್ರೋಗ್ರಾಂ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಸಮರ್ಥ್, ಡಾಕ್ಟರ್ ನಳಿನಿ ರೆಪಲ್ಲು, ಸ್ಟ್ರಾಟಜಿಕ್ ಪ್ಲಾನಿಂಗ್ನ ಡೀನ್ ರಮೇಶ್ ಕೇಚೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕನ್ನಡದ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ 1 ನಿಮಿಷ ಮೌನಾಚರಣೆ ನಡೆಸಿ ಅಗಲಿದ ಆತ್ಮಕ್ಕೆ ಶಾಂತಿ ನೀಡಲಿ ಹಾಗೂ ಕುಟುಂಬದವರಿಗೆ ಹಾಗೂ ರಾಜ್ಯದ ಜನತೆಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು. ಶರಸಾಲಿಯನ್ V4 ನ್ಯೂಸ್ ಮಂಗಳೂರು.